ನಗರದ ಮೋತಿಮಹಲ್ ಹೋಟೆಲ್ನಲ್ಲಿ ಜನವರಿ 13ರಂದು ಮಿಸಸ್ ಇಂಡಿಯಾ ಕರ್ನಾಟಕ ಸೌಂದರ್ಯ ಸ್ಪರ್ಧೆಯು ನಡೆದಿದ್ದು ಪಾತ್ವೆಯ ಹಲವಾರು ಸದಸ್ಯರು ವಿಜೇತರಾಗಿದ್ದಾರೆ ಎಂದು ದೀಪಕ್ ಗಂಗೂಲಿ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಿಸಸ್ ಇಂಡಿಯಾ ಕರ್ನಾಟಕ ಸೌಂದರ್ಯ ಸ್ಪರ್ಧೆಯಲ್ಲಿ ಶ್ವೇತಾ ಸುವರ್ಣ ವಿಜೇತರಾಗಿದ್ದು, ಬಿಂದು ತಂಕಪ್ಪನ್, ಅನುಲ ಕೆಜಿ, ಡಿವಿ ಶಿವಕನ್ಯಾ ಪ್ರಥಮ ರನ್ನರ್ ಅಪ್, ಸೀಮಾ ರವಿ, ಅನುಷಾ ಪಿಲಾರ್ ದ್ವಿತೀಯ ರನ್ನರ್ ಅಪ್ ಕಿರೀಟ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಕ್ಲಾಸಿಕ್ ವಿಭಾಗದಲ್ಲಿ ವಿಕ್ಟೋರಿಯಾ ಸರಾಬೋ ವಿಜೇತರಾದರೆ, ಜ್ಯೋತಿ ಶರಟಿ ಪ್ರಥಮ ರನ್ನರ್ ಅಪ್, ಪೂರ್ಣಿಮಾ ಶೆಟ್ಟಿ ದ್ವಿತೀಯ ರನ್ನರ್ ಅಪ್ ಕಿರೀಟ ಮುಡಿಗೇರಿಸಿಕೊಂಡರು. ಹಾಗೂ ಸೂಪರ್ ಕ್ಲಾಸಿಕ್ ವಿಭಾಗದಲ್ಲಿ ಇಂದಿರಾ ಮೆನನ್ ವಿಜೇತರಾಗಿದ್ದು, ಜೂಲಿಯಟ್ ಮಸ್ಕರೇನಸ್ ಪ್ರಥಮ ರನ್ನರ್ ಅಪ್ ಹಾಗೂ ವಿನಿ ಫರ್ನಾಂಡಿಸ್ ದ್ವಿತೀಯ ರನ್ನರ್ ಅಪ್, ಶ್ಯಾಮಲಾ ಪ್ರಸಾದ್ ತೃತೀಯ ಕಿರೀಟವನ್ನ ಮುಡಿಗೇರಿಸಿಕೊಂಡರು ಎಂದು ಮಾಹಿತಿ ನೀಡಿದ್ರು. ಮಂಗಳೂರಲ್ಲಿ ಫಸ್ಟ್ ನ್ಯಾಷನಲ್ ಪೇಜೆಂಟ್ ನಾವು ಆರ್ಗನೈಸ್ ಮಾಡಿದ್ವಿ. ಇಂಡಿಯಾ ಲೆವೆಲ್ ಇದು ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್. ಆಲ್ರೆಡಿ ಭಟ್ಕಳದಿಂದ ಮಡಿಕೇರಿ, ಕಾಸರಗೋಡು ಈ 3 ಬೆಲ್ಟಲ್ಲಿ ನಾವು ಆಡಿಷನ್ಸ್ ಮಾಡಿ ಆಲ್ಮೋಸ್ಟ್ 75ಕ್ಕಿಂತ ಜಾಸ್ತಿ ಕಂಟೆಸ್ಟೆಂಟ್ ನಮಗೆ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಇತ್ತೀಚೆಗೆ ಹೋದ ವಾರ 13ನೇ ತಾರೀಕಿಗೆ ನಡೆದಂಥ ಫಿನಾಲೆಯಲ್ಲಿ ಮೋತಿಮಹಲಲ್ಲಿ ಆಲ್ಮೋಸ್ಟ್ 35 ಕಂಟೆಸ್ಟೆಂಟ್ ನಮ್ಮೊಟ್ಟಿಗೆ ಫೈನಲಿಸ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದು. ಇದು ನಮ್ಮ ಇಷ್ಟುವರೆಗೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ನಡೆದಂಥ ಪೇಜೆಂಟ್ ಇದು ಹೈಯೆಸ್ಟ್ ಕಂಟೆಸ್ಟೆಂಟ್, ನಮ್ಮ ಫೈನಲ್ ಕಂಟೆಸ್ಟೆಂಟ್ ನಮ್ಮ ಈ ಪ್ಲಾಟ್ಫಾರ್ಮಲ್ಲಿ ಇದ್ದರು. ಅದೇ ಥರ ನಮ್ಮ ಪೇಜೆಂಟಲ್ಲಿ ನಾವು ಯೂನಿಕ್ ಆಗಿ ಮಾಡಿದ್ದು ಏನಂತ ಹೇಳಿದರೆ, ಮಿಸಸ್ ಇಂಡಿಯಾ, ಮಿಸಸ್ ಏಷ್ಯಾ, ಮಿಸಸ್ ಇಂಟರ್ನ್ಯಾಷನಲ್ ಲೆವೆಲ್ ಇದು ಜಡ್ಜಸ್ ಕೂಡ ನಮ್ಮೊಟ್ಟಿಗೆ ಈ ಈವೆಂಟನ್ನು ಜಡ್ಜ್ ಮಾಡಲಿಕ್ಕೆ ಬಂದಿದ್ದರು. ಅದು ಅಲ್ಲದೆ ಆ 3 ಟಾಪ್ ಜಡ್ಜಸ್ ಅಲ್ಲದೆ 12 ಬೇರೆ ಜಡ್ಜಸ್ ಕೂಡ ಇದ್ರು. ಲಾಸ್ಟ್ ಇಯರ್ ಸ್ಟೇಟಲ್ಲಿ, ಡಿಸ್ಟಿಕಲ್ಲಿ ಮತ್ತು ನ್ಯಾಷನಲಲ್ಲಿ ವಿನ್ ಆದವರು, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮೇಕಪ್ ಆರ್ಟಿಸ್ಟ್ನವರು, ಸೆಲೆಬ್ರಿಟಿನವರು ನಮ್ಮೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದರು.